ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ 73ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಜನ್ಮದಿನದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯದಾದ್ಯಂತ ವಾತ್ಸಲ್ಯ ಸಹಾಯ ಹಸ್ತ ವಿತರಣಾ ಕಾರ್ಯಕ್ರಮಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ಚಾಲನೆಯನ್ನ ನೀಡಿದರು. ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗ್ಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಧರ್ಮಾಧಿಕಾರಿಗಳಿಗೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗೌರವವನ್ನು ಅರ್ಪಿಸಲಾಯಿತು. ಹಲವು ಕ್ಷೇತ್ರದ ಗಣ್ಯರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೂಲ ಸೌಕರ್ಯಗಳನ್ನು ಒಳಗೊಂಡ 7300 ಕಿಟ್ಗಳು ಇರುವ ಟ್ರಕ್ಗಳಿಗೆ ಚಾಲನೆಯನ್ನ ನೀಡಲಾಯಿತು. ಸಂಬಂಧಪಟ್ಟ ಅವರ ತುರ್ತು ಅವಶ್ಯಕತೆಗಳು, ಮೂಲಭೂತ ಅವಶ್ಯಕತೆಗಳು, ಅಸಹಾಯಕತೆಗಳು, ಕೆವೈಸಿ, ಸರ್ಕಾರದ ಸೌಲಭ್ಯಗಳು ಹೀಗೆ ಪ್ರತಿಯೊಂದನ್ನು ಸರ್ವೇಕ್ಷಣೆಯನ್ನು ಮಾಡಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ವ್ಯವಸ್ಥಿತ ಯೋಜನೆಯಾಗಿ ಮುಂದುವರಿಯುತ್ತಿದೆ. ಮತ್ತು ವ್ಯವಸ್ಥೆಯಲ್ಲಿ ಸಾಕಷ್ಟು ಮತದಾರರಿಗೂ ವಿಶೇಷವಾಗಿ ವಂದಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಈ ಸಂದರ್ಭದಲ್ಲಿ ವಂದಿಸಿಕೊಂಡು ಔಷಧಿಗಳು ಮತ್ತು ಏನಾದರೂ ಸಣ್ಣ ಪುಟ್ಟ ಸಹಾಯಗಳಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ನಮ್ಮ ಶ್ರೀಮತಿ ಹೇಮಾವತಿ ಅವರು ಈ ಕಾರ್ಯಕ್ರಮವನ್ನು ವಾತ್ಸಲ್ಯ ಅನ್ನುವ ಹೆಸರಿನಲ್ಲಿ ಎಲ್ಲರಿಗೂ ಸುಖ ಬರಬೇಕು, ನೋವು ಕಡಿಮೆ ಆಗಬೇಕು, ಅವರಿಗೆ ಆರ್ತನಾದ ಬದಲು ಸುನಾದಗಳು ಕೇಳಬೇಕು, ಆ ರೀತಿಯ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 10,000 ಮನೆಗಳನ್ನು ಅಥವಾ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ. ಅವರಲ್ಲಿ ಕೆಲವರಿಗೆ ಮನೆಯೇ ಇಲ್ಲ, ಮನೆ ಇದ್ದವರಿಗೆ ಸೂರಿಲ್ಲ, ಆಮೇಲೆ ಬಟ್ಟೆ ಇಲ್ಲ, ಕೆಲವರಿಗೆ ಆಹಾರ ಊಟಕ್ಕಿಲ್ಲ, ಮತ್ತು ಭಿಕ್ಷೆ ಬೇಡುವಂತಿಲ್ಲ, ಯಾಕೆಂದರೆ ಭಿಕ್ಷುಕರಲ್ಲ, ಆದರೆ ಅನಾಥರಾಗಿರ್ತಾರೆ. ಈ ಕಾರಣದಿಂದಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ನನ್ನ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಅವರ ಸ್ಫೂರ್ತಿಯಿಂದ ಸಾವಿರಾರು ಕುಟುಂಬಗಳು ನೆಮ್ಮದಿಯ ಜೀವನವನ್ನು ಕಳೀತಾರೆ, ನೆಮ್ಮದಿಯ ಬದುಕನ್ನು ಕಾಣ್ತಾರೆ. ಮತ್ತು ಈಗ ನಾವು ಮಾದರಿಯಾದ ಮೇಲೆ ನೂರಾರು ಜನ ಬೇರೆ ಅದಕ್ಕೆ ಸೇರಿಕೊಳ್ತಾರೆ ಅನ್ನುವಂಥ ನನ್ನ ಆಸೆ ಇದೆ. ಇದು ನಮ್ಮ ಕ್ಷೇತ್ರದ ಒಬ್ಬರ ಕರ್ತವ್ಯ ಅಲ್ಲ, ಒಬ್ಬರ ಹೊಣೆ ಅಲ್ಲ. ಸಮಾಜ ಎಲ್ಲರೂ ಕೂಡ ತಮ್ಮ ನೆರೆಕರೆಯನ್ನು ನೋಡಿಕೊಳ್ಬೇಕು. ಆ ಊರಲ್ಲಿ ಯಾರಾದರೂ ಸಹಾಯಕ್ಕೆ ಬೇಕಾದ ಅರ್ಹರಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ನಾವೆಲ್ಲರೂ ಸೇರಿ ನೆಮ್ಮದಿ ಜೀವನವನ್ನು ಕಾಣೋಣ ಮತ್ತು ಯಾರು ಕೂಡ ಅನಾಥರಾಗಿ ಸಾಯಬಾರ್ದು, ರೋಗಿಗಳಾಗಿ ಸಾಯಬಾರ್ದು, ಅವರ ಆಯುಷ್ಯ ಪೂರ್ತಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ.